ಕೋಸ್ಟಲ್ವುಡ್ ನಲ್ಲಿ ಹೊಸ ಸಂಚಲನ ಮೂಡಿಸುತ್ತಿರುವ ಉಮಿಲ್ ಇದೇ ಡಿಸೆಂಬರ್ 7 ಶುಕ್ರವಾರ ತೆರೆ ಕಾಣಲಿದೆ ಅನ್ನೋ ಸಂಗತಿ ನಿಮಗೆ ತಿಳಿದೇ ಇದೆ. ಆದರೆ ಈ ಚಿತ್ರ ನಿರ್ಮಾಣವನ್ನು ಯಾವೆಲ್ಲ ಟೆಕ್ನಿಕ್ ನಿಂದ ಮಾಡಲಾಗಿದೆ ಎಂದು ತಿಳಿದ್ರೆ ನೀವೊಮ್ಮೆ ಶಾಕ್ ಆಗ್ತೀರಾ. ಏಕೆಂದ್ರೆ ಉಮಿಲ್ ಚಿತ್ರದ ನಿರ್ಮಾಣದ ಮುನ್ನ ಬಂಡಲ್ ಗಟ್ಟಲೆ ಚಿತ್ರ ಬಿಡಿಸಲಾಗಿತ್ತು ಅನ್ನೋ ಸಂಗತಿ ಇದೀಗ ಜಗಜ್ಜಾಹೀರವಾಗಿದೆ. ಅಷ್ಟಕ್ಕೂ ಉಮಿಲ್ಗೂ ಬಂಡಲ್ ಗಟ್ಟಲೆ ಚಿತ್ರಕ್ಕೂ ಏನು ಸಂಬಂಧ ಎಂದು ಕೇಳಿದ್ರೆ ಉತ್ತರ ಮುಂದಿದೆ ನೋಡಿ. ಉಮಿಲ್ ಚಿತ್ರದ ಮೂಲಕ ಸ್ಟೋರಿ ಬೋರ್ಡ್ ಅನ್ನೋ ಕಾನ್ಸೆಪ್ಟ್ ಅನ್ನು ಕೋಸ್ಟಲ್ವುಡ್ಗೆ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಲಾಯಿತು. ಹಾಲಿವುಡ್ ಸಿನಿಮಾದವರು ಈ ಸ್ಟೋರಿ ಬೋರ್ಡ್ ಕಾನ್ಸೆಪ್ಟ್ ಅನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಇನ್ನು ಕನ್ನಡಕ್ಕೆ ಹೋಲಿಸಿದ್ರೆ ಬೆರಳೆಣಿಕೆಯಷ್ಟೇ. ಇದೀಗ ಸ್ಟೋರಿ ಬೋರ್ಡ್ ಮೊಟ್ಟ ಮೊದಲ ಗ್ರಾಫಿಕ್ಸ್ ಚಿತ್ರ ಉಮಿಲ್ ಮೂಲಕ ಕೋಸ್ಟಲ್ವುಡ್ಗೆ ಪರಿಚಯವಾಗಿದ್ದು ಚಿತ್ರತಂಡಕ್ಕೆ ಚಿತ್ರೀಕರಣದ ವೇಳೆ ಇದರಿಂದ ತುಂಬಾನೇ ಸಹಾಯವಾಗಿದೆಯಂತೆ. ಅಷ್ಟಕ್ಕೂ ಈ ಸ್ಟೋರಿ ಬೋರ್ಡ್ ಅಂದ್ರೆ ಏನು ಗೊತ್ತಾ? ಶೂಟಿಂಗ್ ಸಮಯದಲ್ಲಿ ಯಾರೆಲ್ಲ ಇರ್ತಾರೆ, ಶೂಟಿಂಗ್ ಲೊಕೇಶನ್ ಹೇಗೆಲ್ಲ ಇರುತ್ತೆ, ಅದರಲ್ಲಿ ಏನೆಲ್ಲ ಕಾಣಬೇಕು, ಉಮಿಲ್ ಎಲ್ಲಿಂದ ಬರುತ್ತೆ ಎಂಬಿತ್ಯಾದಿ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಚಿತ್ರವನ್ನು ಬಿಡಿಸಲಾಗುತ್ತೆ. ಇದಕ್ಕೆ ಸ್ಟೋರಿ ಬೋರ್ಡ್ ಎಂದು ಕರೆಯಲಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಹೊಸ ಕಾನ್ಸೆಪ್ಟ್ ಅನ್ನು ಕೋಸ್ಟಲ್ವುಡ್ಗೆ ಪರಿಚಯಿಸಿದ ಉಮಿಲ್ ಚಿತ್ರಕ್ಕೆ ನಮ್ಮದೊಂದು ಆಲ್ ದ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.